ಹಾಯ್ ಗೈಸ್, ವೆಲ್ಕಮ್ ಟು ಆಲ್ ಟಿಪ್ಸ್. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬುಧವಾರ, ನಾವು ಥೆರಪಿ ಕ್ಲಾಸ್ಗೆ ಹೋಗಲಿಕ್ಕೆ ಹೊರಡ್ತಾ ಇದ್ದೇವೆ. ನಂದು ಹೊರಡೆ ಆಯಿತು. ಇವಾಗ ಸೋನನ್ನು ಹೊರಡಿಸ್ತಾ ಇದ್ದೇನೆ. ಇವಾಗ ಗಂಟೆ 10:10 ನಾವು ನಡೆದುಕೊಂಡು ಹೋಗ್ತಾ ಇದ್ದೇವೆ. ಬೈಕ್ ಬರುವ ತನಕ ನಡೆಯುವುದು. ಥೆರಪಿ ಕ್ಲಾಸ್ಗೆ 10:45 ನಾವು ಅಲ್ಲಿ ರೀಚ್ ಆಗಬೇಕು. ಇವಾಗ ರೀಚ್ ಆದ್ವಿ. ನಾವು ಇವಾಗ ಅಲ್ಲೇ ಇದ್ದೇವೆ. ಸೋನನ್ನು ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಇವಾಗ ಥೆರಪಿ ಕ್ಲಾಸ್ ಮುಗಿಸಿ ಮನೆಗೆ ಹೋಗ್ತಾ ಇದ್ದೇವೆ. ಅಂಗಡಿ ಹತ್ರ ಹಾಲು ತರಲಿಕ್ಕೆ ಉಂಟು. ಇವಾಗ ಅಂಗಡಿ ಹತ್ತಿರಕ್ಕೆ ರೀಚ್ ಆದ್ವಿ. ಮಗುವಿಗೊಂದು ಮಾಜ ತಗೊಂಡ್ವಿ.
ಮನೆಗೆ ರೀಚ್ ಆದ್ವಿ. ಇವಾಗ ತುಂಬ ಜೋರು ಮಳೆ ಬರ್ತಾ ಉಂಟು. ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ತುಂಬ ಜನರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.